ಇತ್ತೀಚೆಗೆ ಸಾಂಪ್ರದಾಯಿಕ ನಾಟಿ ಕಾರ್ಯ ನಶಿಸಿ ಯಾಂತ್ರೀಕೃತ ಕೃಷಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಆದರೆ ಕಾಪುವಿನ ಹಲವೆಡೆ ಇಂದಿಗೂ ಸಾಂಪ್ರದಾಯಿಕ ನಾಟಿ ಕಾರ್ಯ ಜೀವಂತವಾಗಿದ್ದು ಯುವಕರು ಕೂಡ ಉತ್ಸಾಹದಿಂದ ಸಹಕಾರ ನೀಡ್ತಾ ಇದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಕರಾವಳಿಯಲ್ಲಿ ಮುಂಗಾರು ಮಳೆ ಚುರುಕುಗೊಳ್ಳುತ್ತಿದ್ದಂತೆ ಭತ್ತದ ನಾಟಿ ಕಾರ್ಯವು ಜೋರಾಗಿ ನಡೆಯುತ್ತಿದೆ. ಕಾರ್ಮಿಕರ ಕೊರತೆ, ದುಬಾರಿ ವೆಚ್ಚ ಮುಂತಾದ ಸಮಸ್ಯೆಗಳಿಂದ ಕೃಷಿಕರು ಸಾಂಪ್ರದಾಯಿಕ ಕೃಷಿಯಿಂದ ದೂರವಾಗಿ ಯಾಂತ್ರೀಕೃತ ಕೃಷಿಯತ್ತ ಮನಸ್ಸು ಮಾಡಿದ್ದಾರೆ. ಆದರೆ ಕಾಪುವಿನ ಹಲವೆಡೆ ಇಂದಿಗೂ ಸಾಂಪ್ರದಾಯಿಕ ನಾಟಿ ಕಾರ್ಯ ಜೀವಂತವಾಗಿದ್ದು ಯುವಕರು ಕೂಡ ಉತ್ಸಾಹದಿಂದ ಸಹಕಾರ ನೀಡುತ್ತಿದ್ದಾರೆ. ನಂದಡಿ ಒಕ್ಕುಡಿಯ ಒಕ್ಕುಡಿಯ ಪಂಜಿಗಳು ಒಕ್ಕುಡಿಯೋ ಬೆದುರಡಿ ಪ್ರೇಮನ ಚಾವಟಿಯೋ ಬೆದುರಡಿ ಸನಂದಡಿ ಒಕ್ಕುಡಿಯ ಬೆದುರುಡಿಯ ಕುಡಿಯೇರಿ ಬರಗೇರಿ ಕುಡಿಯೇರಿ ಮುಟ್ಟೆ ಚೆನ್ನಾಗಿ ಬೆದುರಡಿ ಸನಂದಡಿ ಒಕ್ಕುಡಿಯ ಕರಾವಳಿ ಭಾಗದಲ್ಲಿ ಕೆಲವು ಗದ್ದೆಗಳಿಗೆ ಯಾಂತ್ರೀಕೃತ ನಾಟಿ ಸೂಕ್ತವಲ್ಲ ಹಾಗೂ ಫಸಲು ಕೂಡ ಕಡಿಮೆ ಸಿಗುತ್ತದೆ ಎನ್ನಲಾಗುತ್ತಿದೆ. ಹೀಗಾಗಿ ಸಾಂಪ್ರದಾಯಿಕ ಕೃಷಿಯನ್ನೇ ನೆಚ್ಚಿಕೊಂಡಿದ್ದಾರೆ. ಮಹಿಳಾ ಕಾರ್ಮಿಕರ ಕೊರತೆಯ ನಡುವೆಯೂ ಕಾಪು ಪರಿಸರದ ಹೆಚ್ಚಿನ ಕಡೆಗಳಲ್ಲಿ ಸಾಂಪ್ರದಾಯಿಕ ನಾಟಿ ಕಾರ್ಯ ಕಾಣಸಿಗುತ್ತಿದ್ದು ನಾಟಿ ಕೆಲಸಕ್ಕಾಗಿ ಬರುವ ಮಹಿಳೆಯರಿಗೆ ನಿರ್ದಿಷ್ಟ ಸಂಬಳ ಜೊತೆಗೆ ಚಹಾ ತಿಂಡಿ ಹಾಗೂ ಊಟವನ್ನು ನೀಡಲಾಗುತ್ತದೆ. ದತ್ತಂಡ ಪುಯ್ಯ ಕಂಡ ಬೊಕ್ಕ ನೀರ್ದ ಗುರಿ ಉಂಡು ಬೊಕ್ಕ ಇಂಚ ಪೊಂಜಾಡನೆ ನಾಡೋಡಾಪ ಬೊಕ್ಕ ಮಿಷನ್ ನಂಡ ರೇಟ್ ಬರ್ಪುಜಿ ಬೊಕ್ಕ ಒಂದು 5% ನಂಡ 700 ರೂಪಾಯಿ ಸಂಬಳ ಕೊಡುದು ಪೊಂಜೆ ಗಂಟೆ 2 ಸೇರಿ ಅರಿ ಅವ್ರು ಕೊಡ್ದು ಇಂಚ ಬುಳಿಪೋರು 4 ಬಿಲ್ಲಿ ಬೊಕ್ಕ ನನ್ನದದು ಜವಳಿ ಗದ್ದೆಯನ್ನೆಲ್ಲ ಮೆಷಿನ್ ಮುಖಾಂತರನೇ ಉತ್ತು ನಾವು ನೇಜಿ ಹಾಕಿ ಕೈಯಿಂದ ನಾಟಿ ಮಾಡುತ್ತಿದ್ದೇವೆ. ಯಾಕೆಂದರೆ ಇಲ್ಲಿ ನೆರೆಯ ಹಾವಳಿ ಇರುತ್ತದೆ. ಹಾಗಾಗಿ ಚಾಪೆ ನೇಜಿನಿಂದ ಇದು ಮುಳುಗುವ ಒಂದು ಭಯದಿಂದ ಕೈನಟ್ಟಿಯಿಂದಲೇ ಮಾಡುತ್ತಿದ್ದೇವೆ. ಹಾಗೆಯೇ ಇದು ನಾಟಿ ಕಾರ್ಯಕ್ಕೆ ಮತ್ತು ಈ ಒಂದು ಬೆಳೆಯ ಕೆಲಸಕ್ಕೆ ಒಂದು ನಮ್ಮ ವಠಾರದ ಹೆಂಗಸರೇ ಕೆಲಸಕ್ಕೆ ಬರ್ತಿದ್ದಾರೆ. ಹಾಗೂ ನಮ್ಮ ಯುವಕರು ಇದಕ್ಕೆ ಸಹಾಯವನ್ನು ಮಾಡುತ್ತಿದ್ದಾರೆ. ಹಾಗೂ ನಾವು ಇಲ್ಲಿ ಅಡಿಲು ಬಿದ್ದ ಕೆಲವು ಗದ್ದೆಗಳನ್ನು ನಾವು ಈ ವರ್ಷದಿಂದ ಬೆಳೆಯುತ್ತಿದ್ದೇವೆ. ಅದನ್ನು ನಂದಡಿ ಒಕ್ಕುಡಿಯ ಒಕ್ಕುಡಿಯ ಪಂಜಿಗಳು ಒಕ್ಕುಡಿ. ಸಾಂಪ್ರದಾಯಿಕ ಕೃಷಿ ಪದ್ಧತಿ ಉತ್ತಮ ಆಲೋಚನೆ. ಆದರೆ ಗದ್ದೆಯಲ್ಲಿ ನಾಟಿ ಕಾರ್ಯದಲ್ಲಿ ಹೆಚ್ಚಾಗಿ ಹಿರಿಯ ಮಹಿಳೆಯರೇ ಕಾಣಿಸಿಕೊಳ್ಳುವುದರಿಂದ ಮುಂದೆ ಸಾಂಪ್ರದಾಯಿಕ ನಾಟಿ ಕಾರ್ಯ ಮಾಡುವವರು ಯಾರು ಎಂಬ ಪ್ರಶ್ನೆ ಮೂಡಿದೆ. ಯುವಜನತೆ ಮನಸ್ಸು ಮಾಡಿದರೆ ಸಾಂಪ್ರದಾಯಿಕ ಕೃಷಿ ಉಳಿದುಕೊಳ್ಳಬಹುದೇನೋ ಎಂಬ ಸಂತಸ ಕಾದಿದೆ. ಸಂತೋಷ್ ಕಾಪು, ಸ್ಪಂದನ ಟಿವಿ.